ಹೆಲೋ, ನಮಸ್ತೆ ಎಲ್ರಿಗೂ. ಅಡುಗೆಯ ರುಚಿ ಡಬಲ್ ಆಗಬೇಕಾ? ಹಾಗೆಯೇ ನೀವು ಮಾಡೋ ಅಡುಗೆಯ ಪರಿಮಳ ಇದೆಯಲ್ವ, ಅದು 4 ಮನೆ ಆಚೆಗೂ ಬರಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಆ್ಯಕ್ಚುಲ್ ಆಗಿ ಒಗ್ಗರಣೆ ಇದೆಯಲ್ವ, ಅದು ಅಡುಗೆಯ ರುಚಿಯನ್ನು ಡಬಲ್ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ತುಂಬ ಜನರಿಗೆ ಕರೆಕ್ಟಾಗಿ ಒಗ್ಗರಣೆನ ಯಾವ ಥರ ಹಾಕೋದು ಅನ್ನೋದು ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಒಗ್ಗರಣೆ ಹಾಕುವಂಥ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ನೀಟಾಗಿರುವಂಥ ಒಂದು ಒಗ್ಗರಣೆ ಪಾತ್ರೆ ಬೇಕು. ಅದಾದ ನಂತರ ನಮಗೆ ಬೇಕಾಗಿರೋದು ಫ್ರೆಶ್ ಆಗಿರುವಂತಹ ಕರಿಬೇವು. ಅದು ನೀವು ಮನೆಯಲ್ಲೇ ಬೆಳೆದಿದ್ರೆ ತುಂಬನೇ ಒಳ್ಳೆಯದಿದೆ. ಆ್ಯಕ್ಚುಲ್ ಆಗಿ ನಮ್ಮ ಊರಿಂದ ತಂದಿರುವಂಥದ್ದು ಮನೆಯಲ್ಲೇ ಬೆಳೆದಿರುವಂತಹ ಕರಿಬೇವು. ಹಾಗೆಯೇ ನಮಗೆ ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಬೆಳ್ಳುಳ್ಳಿ. ಕೆಲವರು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅಂಥವರು ಸ್ಕಿಪ್ ಮಾಡ್ಬೋದು. ಬಟ್ ಬೆಳ್ಳುಳ್ಳಿ ಹಾಕಿದರೆ ಒಗ್ಗರಣೆಯ ಪರಿಮಳ ಇದೆಯಲ್ವ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಅದು ಏನು ಅಂತಂದರೆ ಒಣಮೆಣಸು. ಒಣಮೆಣಸನ್ನು ನಾವು ಕಟ್ ಮಾಡಿ ಹಾಕ್ಬೋದು. ಹಾಗೆಯೇ ಬೆಳ್ಳುಳ್ಳಿನ ಗುದ್ದಿನೇ ಹಾಕಬೇಕು, ಇಡೀ ಹಾಕುವಾಗಿಲ್ಲ. ಅದಾದ ನಂತರ ನಮಗೆ ಮೇಯ್ನಾಗಿ ಬೇಕಾಗಿರೋದು ಸಾಸಿವೆ, ಹಾಗೆಯೇ ಉದ್ದಿನಬೇಳೆ, ಒಂದು ಸ್ವಲ್ಪ ಇಂಗು. ಆ್ಯಕ್ಚುಲಾಗಿ ಇಂಗು ಹಾಕಿದರೆ ಕೂಡ ಒಗ್ಗರಣೆಯ ಪರಿಮಳ ಇದೆಯಲ್ವ ಡಬಲ್ ಆಗುತ್ತೆ. ಮತ್ತು ಕೊಕೊನಟ್ ಆಯಿಲ್ ಅಥವಾ ತುಪ್ಪ. ಮೊದಲು ನಾವು ಈ ಒಗ್ಗರಣೆ ಪಾತ್ರೆ ಇದೆಯಲ್ವ ಅದನ್ನ ಬಿಸಿ ಮಾಡ್ಕೋಬೇಕು. ಅದು ಬಿಸಿ ಆದ ನಂತರನೇ ನಾವು ಎಣ್ಣೆನ ಹಾಕೋಬೇಕು, ಅಡುಗೆ ಎಣ್ಣೆನ ಹಾಕೋಬೇಕು. ಅಡುಗೆ ಎಣ್ಣೆ ಹಾಕಿದ ಕೂಡಲೇ ಕೆಲವರು ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಹಾಕ್ತಾರೆ, ಅದು ತಪ್ಪು. ಅಡುಗೆ ಎಣ್ಣೆ ಕರೆಕ್ಟಾಗಿ ಕಾದ ನಂತರನೇ ನಾವು ಅದಕ್ಕೆ ಸಾಸಿವೆ ಹಾಕಬೇಕು. ಆವಾಗಲೇ ಅದು ಹಾಕಿದ ಕೂಡಲೇ ಇದೆಯಲ್ವ, ಬಿಸಿಯಾದ ಎಣ್ಣೆಗೆ ಹಾಕಿದ ಕೂಡಲೇ ಸಾಸಿವೆ ಸಿಡಿಬೇಕು. ಹಾಗೆಯೇ ಉದ್ದಿನಬೇಳೆ ಕೂಡ ಅಷ್ಟೇ, ಸಾಸಿವೆ ಉದ್ದಿನಬೇಳೆ ಒಟ್ಟಿಗೆ ಹಾಕೋಬೋದು. ಉರಿಯನ್ನು ಕಮ್ಮಿ ಇಟ್ಕೊಳ್ಳಿ. ಕರೆಕ್ಟಾಗಿ ಒಂದು ಸರಿ ಸಾಸಿವೆ ಸಿಡಿದ ನಂತರನೇ ನಾವು ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಣಮೆಣಸು ಕಟ್ ಮಾಡಿ ಇಟ್ಟಿರ್ತೀವಲ್ವ ಅದನ್ನ ಹಾಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ಎಣ್ಣೆ ಕಾಯ್ದೇ ಸಾಸಿವೆ ಹಾಕ್ತಾರೆ, ಸಾಸಿವೆ ಸಿಡಿಯದೇ ಬೇರೆಲ್ಲ ಇಂಗ್ರೀಡಿಯೆಂಟ್ ಹಾಕ್ತಾರೆ. ಇದು ತಪ್ಪು. ಫಸ್ಟ್ ಪ್ಯಾನ್ ಕಾದಿರಬೇಕು, ಅದಾದ ನಂತರ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಅದಾದ ನಂತರ ಸಾಸಿವೆ ಕರೆಕ್ಟಾಗಿ ಸಿಡಿಬೇಕು. ಅದಾದ ನಂತರನೇ ನಾವು ಅದಕ್ಕೆ ಬೇರೆ ಇಂಗ್ರೀಡಿಯೆಂಟನ್ನು ಹಾಕುವಂಥದ್ದು. ಬೆಳ್ಳುಳ್ಳಿ, ಕರಿಬೇವು ಮತ್ತು ಮೆಣಸು ಫ್ರೈ ಆದ ನಂತರ ಕೊನೆಗೆ ಉರಿಯನ್ನು ಬಂದ್ ಮಾಡಿ ನಾವು ಇಂಗನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇಂಗನ್ನು ಕೊನೆಗೆ ಹಾಕುವಂಥದ್ದು. ಇಷ್ಟೇ. ಈಗ ಪದಾರ್ಥ ಅಥವಾ ಈ ಸಾರು ಬಿಸಿ ಬಿಸಿ ಇರುವಾಗಲೇ ಹಾಗೆಯೇ ಒಗ್ಗರಣೆ ಬಿಸಿ ಇರುವಾಗಲೇ ನಾವು ಅದಕ್ಕೆ ಹಾಕಿ ಒಂದು ಮುಚ್ಚಳದಿಂದ ಮುಚ್ಚಿ 5 ನಿಮಿಷ ಬಿಟ್ಬಿಡಬೇಕು. ಇದೇ ಮೇಯ್ನ್ ಸೀಕ್ರೆಟ್. ಒಗ್ಗರಣೆ ಅಥವಾ ಅದರ ಪರಿಮಳ ಇರುತ್ತಲ್ವ, ಅದು ಸಾಂಬಾರಲ್ಲೇ ಉಳಿಬೇಕು ಅಂತಂದರೆ ನಾವನ್ನು ಮುಚ್ಚಿಟ್ಟು 5 ನಿಮಿಷ ಆದರೂ ಬಿಡಬೇಕು. ಆವಾಗಲೇ ಕೆಲವರು ಹಾಕಿದ ಒಗ್ಗರಣೆ ಏನು ಘಮ ಇದೆ, ಎಷ್ಟು ಪರಿಮಳ ಇದೆ, ಮನೆ ಪೂರ್ತಿ ಪರಿಮಳ ಬರುತ್ತೆ, ಪಕ್ಕದ ಮನೆಯವರಿಗೂ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂತಾರಲ್ಲ. ಅದರ ಮೇಯ್ನ್ ಸೀಕ್ರೆಟ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.